ಇವಾಗ ನಾನು ಹೇಳ್ತಾ ಇಲ್ಲ ನಾನು ತುಂಬ ಸಣ್ಣ ಇದ್ದೀನಿ, ನಂದು ಪರ್ಫೆಕ್ಟ್ ಇದೆ ಬಾಡಿ ಅಂತ ನಾನು ಆ ಥರ ಹೇಳ್ತಾ ಇಲ್ಲ. ಬಟ್ ಐ ಆಮ್ ಹ್ಯಾಪಿ, ನಾನು ಹೇಗಿದ್ದೀನೋ ಆ ಒಂದು ನನ್ನ ಏನು ಬಾಡಿ ಇದೆ, ಐ ಆಮ್ ಹ್ಯಾಪಿ ವಿತ್ ಮೈ ಸೆಲ್ಫ್. ನಾನು ಯಾವ ಥರ ಕಾಣಿಸ್ತೀನಿ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಆ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ ಇಲ್ಲಿ, ಅಂದರೆ ನಾನು ಎಷ್ಟು ದಪ್ಪ ಇದ್ದೆ, ಆಮೇಲೆ ಯಾವ ಥರ ಫೋಟೋ ತೊಗೊತಾ ಇದ್ದೆ ಅದನ್ನೆಲ್ಲ ಹಾಕ್ತೀನಿ ನೋಡಿ. ಸೊ ಇವಾಗ ಮಾಡ್ತಾ ಇರೋದು ಜಂಪಿಂಗ್ ಜಾಕ್ಸ್. ಮಾಡಿ ತೋರಿಸೋ. ಎಲ್ಲರಿಗೂ ನಮಸ್ಕಾರ, ನಾನು ಪ್ರಜ್ಞಾ ಜೈನ್. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನನ್ನ ಥಂಬ್ನೇಲ್ ಮತ್ತು ಟೈಟಲ್ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನಾನಿವತ್ತೊಂದು ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್, ನಾನು ಯಾವ ಥರ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಮಾಡಿಕೊಂಡೆ ಅಥವಾ ನನ್ನ ಜರ್ನಿ, ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದೆ ಪೋಸ್ಟ್ ಪ್ರೆಗ್ನೆನ್ಸಿ, ಅದ್ರ ಬಗ್ಗೆ ಒಂದು ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಟಾಪಿಕ್ ಬಗ್ಗೆ ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ಒಂದಲ್ಲ ಒಂದು ಕಮೆಂಟ್ ಬರ್ತಾ ಇತ್ತು. ನಾನು ಎಷ್ಟು ವಿಡಿಯೋ ಹಾಕಿದ್ದೀನೋ ಅಷ್ಟರಲ್ಲೂ ಒಂದಲ್ಲ ಒಂದು ಕಮೆಂಟ್ ನೀವು ನೋಡಿದ್ರೆ ಸಿಗುತ್ತೆ, ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಅಂತ ಹೇಳಿರೋದು. ಸೊ ಐ ಥಾಟ್ ದಿಸ್ ಇಸ್ ದ ಗುಡ್ ಟೈಮ್ ಟು ಶೇರ್. ಈ ಒಂದು ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಳೋಕ್ಕೆ ಇದೊಂದು ಒಳ್ಳೆ ಟೈಮ್ ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ಈ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಆ್ಯಂಡ್ ನಾನಿಲ್ಲಿ ಯಾವುದೇ ರೀತಿಯಾದಂಥ ಸೆಲಿಬ್ರಿಟಿ ವೆಯ್ಟ್ ಲಾಸ್ ಬಗ್ಗೆ ಆ ಥರದ ಟೈಪಲ್ಲಿ ನಾನು ಮಾತಾಡ್ತಾ ಇಲ್ಲ. ಅಂದರೆ ಸೆಲಿಬ್ರಿಟಿಗಳು ಹೇಗೆ ಒಂದು ಪ್ರೆಗ್ನೆನ್ಸಿ ಆದಮೇಲೆ ಯಾವ ಥರ ಡಯಟ್ ಮಾಡಿ ಫುಲ್ ವರ್ಕೌಟ್ ಮಾಡಿ ಫುಲ್ಲು ಸಣ್ಣ ಆಗಿ ಫ್ಲ್ಯಾಟ್ ಟಮ್ಮಿ ಆ್ಯಪ್ಸ್ ಬರೋ ಥರ ವರ್ಕೌಟ್ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಇದು. ಅಂದರೆ ಏನು ನಾವು ಪೋಸ್ಟ್ ಪ್ರೆಗ್ನೆನ್ಸಿ ಒಂದು ಓವರ್ ವೆಯ್ಟ್ ಆಗಿರ್ತೀವಿ, ನಮ್ಮ ನಾರ್ಮಲ್ ವೆಯ್ಟ್ಗಿಂತ ಓವರ್ ವೆಯ್ಟ್ ಆಗಿಬಿಡ್ತೀವಿ, ಆ ಒಂದು ವಿಷಯದಲ್ಲಿ ನಾನು ಯಾವ ಥರ ರೆಡ್ಯೂಸ್ ಮಾಡ್ಕೋಬೋದು, ನಮ್ಮ ನಾರ್ಮಲ್ ವೆಯ್ಟ್ಗೆ ಯಾವ ಥರ ಬರ್ಬೋದು ಮತ್ತೆ ಒಂದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇರೋದು. ನನ್ನ ಪ್ರೆಗ್ನೆನ್ಸಿ ಒಂದು ಬಗ್ಗೆ ಹೇಳಬೇಕು ಅಂದರೆ ಆ್ಯಟ್ ದ ಎಂಡ್ ಆಫ್ ಮೈ ಪ್ರೆಗ್ನೆನ್ಸಿ, ಅಂದರೆ 9 ತಿಂಗಳು ತುಂಬಿ ಇನ್ನು ಡೆಲಿವರಿ ಆಗೋ ಮುಂಚೆ ನಾನು ಆಲ್ಮೋಸ್ಟ್ 80 kg 82 kg ತನಕ ಹೋಗಿದ್ದೆ. ನಾನು ಅಲ್ಲಿ ಅಷ್ಟು ತೂಕ ಆಗಿದ್ದೆ. ಇಟ್ ಈಸ್ ವೆರಿ ನಾರ್ಮಲ್ ಆಬ್ವಿಯಸ್ಲಿ. ಆ ಒಂದು ಟೈಮಲ್ಲಿ ಬೇಬಿ ವೆಯ್ಟ್ ಅದೆಲ್ಲ ಸೇರಿಬಿಟ್ಟು ಅಷ್ಟೊಂದು ಆಗುತ್ತೆ. ಬಟ್ ಏನು ಪ್ರಾಬ್ಲಮ್, ಅದಾದಮೇಲೆ ಅದನ್ನು ರೆಡ್ಯೂಸ್ ಮಾಡೋದಿರೋದು ಆ್ಯಕ್ಚುಲಿ ಪ್ರಾಬ್ಲಮ್. ನಂದು ಏನಾಗಿತ್ತು ಅಂದರೆ ಈವನ್ ಆಫ್ಟರ್ ಡೆಲಿವರಿ ಅದು ಜಾಸ್ತಿ ಏನು ರೆಡ್ಯೂಸ್ ಆಗಲ್ಲ. ನಿಮಗೆ ಗೊತ್ತೇ ಇದೆ, ಒಂದು ಬೇಬಿ ವೆಯ್ಟ್ ಒಂದು ಸ್ವಲ್ಪ ಏನೋ ಹೋಗ್ಬಿಟ್ಟು ಒಂದು ಎಲ್ಲೋ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಎಲ್ಲೋ ಒಂದು 5 kg ರೆಡ್ಯೂಸ್ ಆಗ್ಬೋದು ಅಷ್ಟೇ. ಅದು ಬಿಟ್ಟರೆ ಹಾಗೆ ಇರುತ್ತೆ ಎಲ್ಲ ಬಾಡಿಯಲ್ಲಿ ಫ್ಯಾಟ್ಸ್ ಏನೇನು ವೆಯ್ಟ್ ಇರುತ್ತೋ ಅದೆಲ್ಲ ಹಾಗೆ ಇರುತ್ತೆ. ನಂದು ಹಾಗೆ ಆಗಿತ್ತು, ಜಾಸ್ತಿ ರೆಡ್ಯೂಸ್ ಆಗಿರಲಿಲ್ಲ. ಆ್ಯಂಡ್ ಈವನ್ ಆಮೇಲೆ ಫುಲ್ ಬಾಣಂತನದಲ್ಲಿ ಅದು ಇದು ಅಂತ ಹೇಳಿಬಿಟ್ಟು ನಾನು ಮತ್ತೆ ಆಲ್ಮೋಸ್ಟ್ ನಾನು 1 year ತನಕನೂ ಒಂದು 80 kg ಹತ್ರನೇ ಇದ್ದೆ. ನಾನು ನನ್ನ ಮಗನಿಗೆ 1 year ತುಂಬೋ ತನಕನೂ ಒಂದು ಆಲ್ಮೋಸ್ಟ್ ನಾನು 80 ಹತ್ರನೇ ಇದ್ದೆ. ವೆಯ್ಟ್ ಕಮ್ಮಿನೇ ಆಗಿರಲಿಲ್ಲ. 1 ವರ್ಷ ಯಾಕೆ, ಅವನಿಗೆ ಆಲ್ಮೋಸ್ಟ್ 1.5-2 ವರ್ಷ ಆಗೋ ತನಕನೂ ನಾನು ಒಂದು 75+ kg ಅಷ್ಟರಲ್ಲೇ ಇದ್ದೆ. ನಾನು ರೆಡ್ಯೂಸೇ ಆಗಿಲ್ಲ. ದಟ್ಸ್ ವೆನ್ ಐ ಸ್ಟಾರ್ಟೆಡ್ ಟು ಥಿಂಕ್ ನಾನು ಏನಾದರೂ ಮಾಡಬೇಕು, ಈ ಥರನೇ ನಡೆಯಲ್ಲ, ಏನಾದರೂ ಮಾಡಬೇಕು ಅಂತ ನನಗೆ ಅವಾಗ ಯೋಚನೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇನ್ಫ್ಯಾಕ್ಟ್ ನಾನು ಎಷ್ಟೋ ನಂದು ಆ ಟೈಮಲ್ಲಿ ಎಷ್ಟೋ ನಾನು ಫೋಟೋಸ್ ನೋಡ್ತೀನಿ, ಅದರಲ್ಲಿ ನಾನು ಕಂಪ್ಲೀಟ್ ಫುಲ್ ಫೋಟೋ ತೆಗೆಸ್ಕೊಳ್ತಾನೇ ಇರಲಿಲ್ಲ. ಅಂದರೆ ಹಾಫ್ ನನ್ನ ಮಗನ ಜೊತೆ ಒಂದು ಮುಖ ಮಾತ್ರ ಬರೋ ಥರ, ಅಂದರೆ ನಾನು ಫುಲ್ ಬಾಡಿ ಫ್ಯಾಟ್ ಎಷ್ಟು ವೆಯ್ಟ್ ಇತ್ತು ಅದನ್ನು ನಾನು ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ತುಂಬ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು. ಏನೋ ಒಂದು ಮನಸ್ಸಿಗೆ ಸರಿ ಅನಿಸ್ತಾ ಇರಲಿಲ್ಲ. ಫೋಟೋ ತಗೋಬೇಕಾದ್ರೂ ಬೇಡ ಅಂತಲೇ ಅನಿಸ್ತಾ ಇತ್ತು. ಈವನ್ ನಾನು ಈ ಫಂಕ್ಷನ್ಸ್ ಆಗಲಿ ಅಥವಾ ಅದಕ್ಕೆಲ್ಲ ಹೋಗೋದೇ ನಾನು ಒಂದು ಸ್ವಲ್ಪ ಆಲ್ಮೋಸ್ಟ್ ಕಮ್ಮಿ ಮಾಡಿದ್ದೆ. ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಅಂದರೆ ಒಂಥರ ಮದುವೆಗಿಂತ ಮುಂಚೆ ಇದಾಗೋ ಮುಂಚೆ ಎಲ್ಲ ಒಂಥರ ಫುಲ್ ಚೆನ್ನಾಗಿತ್ತು, ಸಿಗೋ ಬಟ್ಟೆ ಯಾವ್ದು ಬೇಕಾದರೂ ಹಾಕೋಬೋದು, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆ ಥರ ಎಲ್ಲ ಇತ್ತು. ಆ್ಯಂಡ್ ಸಡನ್ನಾಗಿ ಈ ಥರ ವೆಯ್ಟ್ ಗೇನ್ ಆಯಿತು. ಆಮೇಲೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಏನು ಹಾಕಬೇಕಂದ್ರೂ. ಸೊ ಆ ಥರ ಎಲ್ಲ ಆಗೋಕ್ಕೆ ಶುರು ಆದಾಗ ನಾನು ತುಂಬ ಕಾನ್ಷಿಯಸ್ ಆಗಿಬಿಟ್ಟೆ. ನನಗೆ ಫೋಟೋ ತೆಗೆಸ್ಕೊಳ್ಳೋದು ಅಥವಾ ಎಲ್ಲಾದರೂ ಹೋಗೋದು ಒಂದು ಸ್ವಲ್ಪನೂ ಇಷ್ಟ ಆಗ್ತಿರಲಿಲ್ಲ. ಸೊ ಆವಾಗ ನನಗನ್ನಿಸ್ತು ಇದು ಹೀಗೆ ಇದ್ದರೆ ಆಗೋದಿಲ್ಲ, ನಾನು ಏನಾದ್ರು ಮಾಡಲೇಬೇಕು, ನಾನು ರೆಡ್ಯೂಸ್ ಆಗಲೇಬೇಕು ಅಂತ ಅಂದ್ಕೊಂಡು ನಾನು ಮನೆಯಲ್ಲೇ ಏನೇನು ಬೇಕೋ ಅದನ್ನೆಲ್ಲ ಒಂದು ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಮಾಡೋಕ್ಕೆ ಶುರು ಮಾಡಿದೆ.
ನಾನು ಆ ಫೋಟೋಸ್ ಎಲ್ಲ ಹಾಕ್ತೀನಿ ನೋಡಿ ಇಲ್ಲಿ. ಅಂದರೆ ನಾನು ಎಷ್ಟು ದಪ್ಪ ಇದ್ದೆ, ಆಮೇಲೆ ಯಾವ ಥರ ಫೋಟೋ ತೊಗೊತಾ ಇದ್ದೆ, ಅದನ್ನೆಲ್ಲ ಹಾಕ್ತೀನಿ ನೋಡಿ. ಆ್ಯಂಡ್ ಆಲ್ಸೋ ಆವಾಗ ನನಗನ್ನಿಸ್ತು ಮಾಡಬೇಕೇನಾದರೂ. ಆ್ಯಂಡ್ ಆಲ್ಸೋ ಆವಾಗ ಒಂದು ಜಿಮ್ ಹೋಗೋದು ಒಂದು ನನ್ನ ಹತ್ರ ಆಪ್ಷನೇ ಇರಲಿಲ್ಲ. ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲಿ ಇದ್ವಿ, ಮಗುನೂ ನೋಡ್ಕೊಳ್ಳೋಕೆ ಯಾರಿಲ್ಲ, ಮಗ ಒಬ್ಬನೇ ಇರ್ತಾನೆ ಮನೆಯಲ್ಲಿ, ಅವನನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಇವ್ರಿಗೂ ಕೆಲಸ ಇರುತ್ತೆ. ಸೊ ಜಿಮ್ ಹೋಗೋದು ನನ್ನ ಒಂದು ಆಪ್ಷನ್ ಆಗೇ ಇರಲಿಲ್ಲ. ಸೊ ಹಾಗಾಗಿ ನಾನು ರಿಸರ್ಚ್ ಮಾಡಿದೆ, ಗೂಗಲ್ ಮಾಡಿದೆ ಏನೇನು ಮಾಡ್ಬೋದು ಮನೆಯಲ್ಲೇ ವಿತೌಟ್ ಇಕ್ವಿಪ್ಮೆಂಟ್ಸ್, ವಿತೌಟ್ ಟ್ರೆಡ್ಮಿಲ್ ಅದೆಲ್ಲ ಇಲ್ಲದೆ ಯಾವ ಥರ ಮಾಡ್ಬೋದು ಅಂತ. ಸೊ ಫಸ್ಟ್ ನಾನೇನು ಅಂದ್ಕೊಂಡೆ ಯೋಗ ಅಂತ ನನ್ನ ತಲೆಗೆ ಬಂತು. ಬಟ್ ನನಗನ್ನಿಸ್ತು ಅದೊಂದು ಸ್ವಲ್ಪ ಸ್ಲೋ ಪ್ರಾಸೆಸ್, ಯೋಗ ಮಾಡೋದು ಅದೊಂದು ಸ್ವಲ್ಪ ಸ್ಲೋ ಆಗುತ್ತೆ. ಆಮೇಲೆ ನನಗೆ ಅದರಲ್ಲಿ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಬಿಕಾಸ್ ನನಗೊಂಥರ ತುಂಬ ಆ್ಯಕ್ಟಿವ್ ಆಗಿರಬೇಕು, ಆ್ಯಕ್ಟಿವಿಟಿ ಇರಬೇಕು ಜಾಸ್ತಿ, ತುಂಬ ಸ್ವೆಟ್ ಆಗಬೇಕು, ಆ ಥರದ್ದೆಲ್ಲ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಆವಾಗ ನನಗೆ ತಲೆಗೆ ಹೋಗಿದ್ದು ಕಾರ್ಡಿಯೋ ಎಕ್ಸಸೈಸಸ್. ಅಂದರೆ ಕಾರ್ಡಿಯೋ ಎಕ್ಸಸೈಸ್ ಅಂದರೆ ಲೈಕ್ ನಿಮ್ಮ ಹಾರ್ಟ್ ರೇಟನ್ನು ಮತ್ತು ನಿಮ್ಮ ಬ್ರೀದಿಂಗನ್ನು ಅದು ಇನ್ಕ್ರೀಸ್ ಮಾಡುತ್ತೆ, ಅದರ ಇಂಟೆನ್ಸಿಟಿ ಜಾಸ್ತಿ ಮಾಡುತ್ತೆ. ಅಂದರೆ ಯು ವಿಲ್ ಆ ಥರ ಎಕ್ಸಸೈಸ್ ಮಾಡಿದಾಗ ಕಾರ್ಡಿಯೋ ಎಕ್ಸಸೈಸ್ ನಿಮಗೆ ಜಾಸ್ತಿ ಬೆವರುತ್ತೆ, ಆವಾಗ ಜಾಸ್ತಿ ಕ್ಯಾಲರಿ ಬರ್ನ್ ಆಗುತ್ತೆ. ಸೊ ಅಂಥ ಎಕ್ಸಸೈಸಸ್ ನನಗೆ ಬೆಸ್ಟ್ ಅಂತ ಅನ್ನಿಸ್ತು. ಸೊ ಆ ಒಂದು ಎಕ್ಸಸೈಸ್ಗೆ ನಾನು ಆಪ್ಟ್ ಮಾಡಿಕೊಂಡೆ. ಜೊತೆಗೆ ತುಂಬಾ ನೀರು ಕುಡಿಬೇಕು. ಡಾಕ್ಟರ್ಸ್ ಇವಾಗೆಲ್ಲ ಡಾಕ್ಟರ್ಗಳು ಬಾಣಂತಿ ಇರಬೇಕಾದ್ರೆ ನೀವು ತುಂಬ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಹಿಂದಿನ ಜನ್ರೇಷನ್ ಅಥವಾ ನಮ್ಮ ಎಲ್ಡರ್ಸ್ ಏನಿದ್ರು ಅವ್ರಿಗೊಂದು ಸ್ವಲ್ಪ ಒಂದು ಮೊದಲಿನ ಒಂದು ಇದರಲ್ಲಿ ಒಂದು ರಾಂಗ್ ಎಸಂಪ್ಷನ್ ಇತ್ತು, ಜಾಸ್ತಿ ನೀರು ಕುಡಿಬಾರ್ದು ಬಾಣಂತರದಲ್ಲೆಲ್ಲ ಅಂತ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇವಾಗಿನ ಎಲ್ಲ ಡಾಕ್ಟರ್ಸ್ಗಳು ತುಂಬ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಸೊ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಎಷ್ಟು ನೀವು ಬಾಣಂತನದಲ್ಲಾಗಿರ್ಬೋದು, ಆಮೇಲೆ ಆಗಿರ್ಬೋದು, ದಯವಿಟ್ಟು ಯಾವಾಗಲೂ ನೀರು ಕುಡೀರಿ. ಆದರೆ ಅದರಲ್ಲೂ ನೀವು ಅದನ್ನು ಬಿಸಿ ಮಾಡಿಕೊಂಡು ಬಿಸಿ ನೀರು ಕುಡಿತೀರಾ ಅಂದರೆ ಅದು ಇನ್ನೂ ಒಳ್ಳೆಯದು. ಫ್ಯಾಟ್ ಬರ್ನ್ ಮಾಡೋಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ ನೀವು ಬಿಸಿ ನೀರು ಕುಡಿಯೋದು. ಸೊ ನೆಕ್ಸ್ಟ್ ನೀವು ಇವಾಗ ಪೋಸ್ಟ್ ಪ್ರೆಗ್ನೆನ್ಸಿ ಆ ಒಂದು ವೆಯ್ಟ್ ಲಾಸ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಒಂದು 5 to 6 months ಒಂದು ಗ್ಯಾಪ್ ಕೊಡಿ ನೀವು. ಅಂದರೆ ಡೆಲಿವರಿ ಆಗಿ ಅಟ್ಲೀಸ್ಟ್ 5 to 6 months ನೀವು ಆರಾಮಾಗಿರಿ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ಒಂದು ಏನೇನು ಆ ಟೈಮಲ್ಲಿ ತಿನ್ನಬೇಕು, ಅಂದರೆ ಅಡುಗೆಗಳು, ಅಂದರೆ ನಮ್ಮ ಬಾಡಿ ವೀಕ್ ಆಗಿರುತ್ತೆ, ಸ್ಟ್ಯಾಮಿನಾ ಬರಬೇಕು, ಅದಕ್ಕೋಸ್ಕರ ಏನೇನೋ ಅಡುಗೆಗಳು ಮಾಡಿಕೊಡ್ತಾರೆ. ಮೆಂತೆ ಅಡುಗೆ ಆಗಿರ್ಬೋದು ಅಥವಾ ಬೇರೆ ಡ್ರೈ ಫ್ರೂಟ್ಸ್ದು ಲಾಡು ಆ ಥರದ್ದೆಲ್ಲ ಸುಮಾರು ಮಾಡಿಕೊಡ್ತಾರೆ. ಅದನ್ನೆಲ್ಲ ಆರಾಮಾಗಿ ತಿನ್ನಿ. ಸೊ ನಿಮ್ಮ ಬಾಡಿಯನ್ನು ಮತ್ತೆ ರಿಕವರ್ ಮಾಡ್ಕೊಳ್ಳಿ. ನೀವು ಆ ಸ್ಟ್ರೆಂತ್ ಗೇನ್ ಆಗಲೇಬೇಕು. ವಾಪಸ್ ಏನು ವೀಕ್ ಆಗಿರುತ್ತೋ ನಮ್ಮ ಬಾಡಿ ಅದು ಮತ್ತೆ ಗೇನ್ ಆಗಬೇಕು. ಸೊ ಹಾಗಾಗಿ ಅದನ್ನೆಲ್ಲ ಆರಾಮಾಗಿ ಮಾಡಿ. ಅಲ್ಲೊಂದು 5 to 6 months ಜಾಸ್ತಿ ನಿಮ್ಮ ವೆಯ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ನೀವು ಒಂದು 5-6 months ಆಯಿತು ಡೆಲಿವರಿ ಆದಮೇಲೆ, ಅಂದರೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಯೋರ್ ವರ್ಕೌಟ್. ಅಲ್ಲಿ ತನಕ ನಮ್ಮ ಬಾಡಿ ಸ್ವಲ್ಪ ವೀಕ್ ಇರುತ್ತೆ. ಸೊ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಸೊ ಒಂದು 5-6 months ನೀವು ಗ್ಯಾಪ್ ಕೊಟ್ರಿ ಅಂದರೆ ಅದಾದಮೇಲೆ ನೀವು ವರ್ಕೌಟ್ ಆರಾಮಾಗಿ ಶುರು ಮಾಡ್ಬೋದು. ಬಟ್ ನಾನು ಏನು ಹೇಳ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ದೊಡ್ಡದಾಗಿ ಜಾಸ್ತಿ ಮಾಡಬೇಕು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲಿ ಏನು ಮಾಡಿ, ನೀವು ನಿಮ್ಮ ಮಗು ಜೊತೆನೇ ಇರ್ತೀರಾ, ಒಂದು ರೂಮಲ್ಲೇ ಇದ್ಕೊಂಡು ಒಂದು ಸಾಂಗ್ ಹಾಕಿ ನಿಮ್ಗೆ ಹೆಂಗಾಗುತ್ತೋ ಹಾಗೆ ಡ್ಯಾನ್ಸ್ ಮಾಡಿ. ನಿಮ್ಮ ಮಗು ಮುಂದೆನೇ ಮಾಡಿ, ನೀವು ಬೇರೆಯವ್ರ ಮುಂದೆ ಬೇಡ. ನಿಮ್ಮ ಮಗು ಜೊತೆ ಇರಬೇಕಾದ್ರೆ ಅದ್ರ ಮುಂದೆನೇ ಡ್ಯಾನ್ಸ್ ಮಾಡಿ ಸುಮ್ಮನೆ. ಸೊ ಅದಕ್ಕೂ ಮಗುಗೂ ಖುಷಿ ಆಗುತ್ತೆ, ನಿಮಗೂ ಖುಷಿ ಆಗುತ್ತೆ. ಸೊ ಅದೊಂದು ಬೇಸ್ ಆಗುತ್ತೆ, ನಿಮ್ಮ ಒಂದು ವರ್ಕೌಟ್ ಜರ್ನಿಗೆ ಒಂದು ಬೇಸ್ ಆಗಿ ಆ ಥರ ಇದಾಗುತ್ತೆ. ಸೊ ನೀವು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಡ್ಯಾನ್ಸ್ ಮಾಡೋದ್ರ ಮೂಲಕ ಅಥವಾ ನಿಮ್ಗೆ ಹೆಂಗಾಗುತ್ತೋ ಹಾಗೆ ಸುಮ್ಮನೆ ಏನೋ ಒಂದು ಕೈಕಾಲೆಲ್ಲ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಬಾಡಿ ಮೂಮೆಂಟ್ಸ್ಗೆ ತುಂಬ ದಿನದಿಂದ ಒಂದು ಸ್ಟಾಪ್ ಆಗಿದ್ದ ಬಾಡಿಗೆ ಒಂದು ಮೂಮೆಂಟ್ಸ್ ಕೊಡೋದಕ್ಕೆ ಆ ಥರ ನೀವು ಒಂದು ವರ್ಕೌಟ್ ಮಾಡೋದನ್ನು ಶುರು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ನೀವು ಆಬ್ವಿಯಸ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ನೀವು ತಗೊಳ್ಳೋವಂಥ ಫುಡ್, ನೀವು ತಿನ್ನೋ ಒಂದು ಆಹಾರ. ನೀವು ಏನೇನು ನಿಮ್ಮ ಹೊಟ್ಟೆಗೆ ಹಾಕ್ತೀರಿ ಅದನ್ನು ನೀವು ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ನಾನು ಏನು ತಿಂತಾ ಇದ್ದೀನಿ, ಅದು ಎಷ್ಟು ಫ್ಯಾಟ್ ಇದೆ ಅದರಲ್ಲಿ, ಅದನ್ನು ನೀವು ತಿಳ್ಕೊಳ್ಳೇಬೇಕು ನೀವು ತಿನ್ನೋ ಮುಂಚೆ. ಅಂದರೆ ಇವಾಗ ಸ್ಟಾರ್ಟಿಂಗಲ್ಲಿ ನಾನೇನು ಮಾಡಿದ್ದೆ ಅಂದರೆ, ನಾನು ಮಾಡಿರೋ ಒಂದು ಕೆಲಸ ಅಂದರೆ ನಾನು ಶುಗರ್ ಬಿಟ್ಟಿರೋದು. ನಾನು ಕಂಪ್ಲೀಟಾಗಿ ಶುಗರ್ ಅವಾಯ್ಡ್ ಮಾಡಿದ್ದೆ. ಅಂದರೆ ನಾನು 2 times ಟೀ ಕುಡಿತಿದ್ದೆ. ನನಗೆ ಟೀ ಅಂದರೆ ಅಷ್ಟು ಇಷ್ಟ. ನನಗೆ ಟೀ ಇಲ್ಲದೆ ಇದೋಳೆ ಅಲ್ಲ. ಸೊ ಬಟ್ ಏನು ಮಾಡಿದೆ, ನಾನು ಗ್ರ್ಯಾಜುವಲಿ 1 time ಕುಡಿಯೋದನ್ನು ಬಿಟ್ಬಿಟ್ಟೆ. ಬೆಳಗ್ಗೆ ಮಾತ್ರ ಕುಡಿತಾ ಇದ್ದೆ, ಸಂಜೆ ಕುಡಿತಾ ಇರಲಿಲ್ಲ, ಆ ಥರ ಮಾಡಿದೆ. ಆ್ಯಂಡ್ ಗ್ರ್ಯಾಜುವಲಿ ನಾನು ಬೆಳಗ್ಗೆ ಕುಡಿಯೋದನ್ನು ಬಿಟ್ಬಿಟ್ಟೆ. ಕಂಪ್ಲೀಟಾಗಿ ಶುಗರನ್ನು ಅವಾಯ್ಡ್ ಮಾಡಿದೆ. ಯಾವುದೇ ಫಾರ್ಮಲ್ಲೂ ನಾನು ಶುಗರನ್ನೇ ತೊಗೊತಾ ಇರಲಿಲ್ಲ. ನಾನು ಇಮಿಡಿಯೇಟ್ಲಿ ಒಂದು ಶುಗರ್ ಬಿಟ್ಟು 1 ತಿಂಗಳಲ್ಲೇ ನನಗೆ ಅದರ ಡಿಫ್ರೆನ್ಸ್ ಗೊತ್ತಾಗಿದೆ. ನಾನು ಒಂದು ಸ್ವಲ್ಪ ಲೈಟ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು ನನಗೆ. ಶುಗರ್ ಅವಾಯ್ಡ್ ಮಾಡೋದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ನೀವು ತೊಗೋಬೇಕಾಗಿರೋದು ಗ್ರೀನ್ ಟೀ ಕುಡಿಯೋದು. ನಾನು
ಫಸ್ಟಿಗೆ ಅಡ್ವರ್ಟೈಸ್ಮೆಂಟಲ್ಲೆಲ್ಲ ಗ್ರೀನ್ ಟೀ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಆ ಥರ ಎಲ್ಲ ನೋಡಿಬಿಟ್ಟು ಅದು ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಐ ನೋ ಬರೀ ಗ್ರೀನ್ ಟೀ ಕುಡಿಯೋದ್ರಿಂದ ಅಂಥ ದೊಡ್ಡ ಪ್ರಮಾಣದಲ್ಲಿ ವೆಯ್ಟ್ ಲಾಸ್ ಆಗದೇ ಇರ್ಬೋದು. ಆದರೆ ನಾನು ಯಾವಾಗ ಹಾಲು ಮಿಲ್ಕ್ ಮತ್ತು ಶುಗರ್ ಹಾಕಿಬಿಟ್ಟು ಕುಡಿಯೋವಂಥ ಟೀಯನ್ನು ಯಾವಾಗ ಅವಾಯ್ಡ್ ಮಾಡಿ ಗ್ರೀನ್ ಟೀಗೆ ನನ್ನನ್ನು ನಾನು ಚೇಂಜ್ ಮಾಡಿಕೊಂಡು ನನಗೆ ಅದರದ್ದು ಪಾಸಿಟಿವ್ ಇಫೆಕ್ಟ್ಸ್ ತುಂಬ ಬೇಗ ಗೊತ್ತಾಗೋಕ್ಕೆ ಶುರುವಾಗಿದೆ. ನಾನು ಆ್ಯಕ್ಚುಲಿ ಗ್ರೀನ್ ಟೀದು ಫ್ಯಾನ್ ಆಗಿಬಿಟ್ಟೆ. ಅದಾದಮೇಲೆ ನನಗೆ ಅಷ್ಟು ಒಳ್ಳೆ ಪಾಸಿಟಿವ್ ಇಫೆಕ್ಟ್ಸ್ ಆಯಿತು ಗ್ರೀನ್ ಟೀಯಿಂದ. ಸೊ ಐ ವುಡ್ ಡೆಫಿನೆಟ್ಲಿ ಸೇ ಇನ್ಕ್ಲೂಡ್ ಗ್ರೀನ್ ಟೀ ಇನ್ ಯೋರ್ ಡಯಟ್. ಅದ್ರ ನೆಕ್ಸ್ಟ್ ಹೇಳಬೇಕು ಅಂದರೆ ತಿನ್ನೋ ವಿಷಯ, ನಾವು ತಗೊಳ್ಳೋವಂಥ ಒಂದು ಫುಡ್ ಇಂಟೇಕ್, ಅದರ ಮೇಲೆ ನಾನು ಯಾವ ಥರ ಕಂಟ್ರೋಲ್ ಮಾಡ್ಕೊಂಡಿದ್ದೆ ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಾನು ಏನು ಮನೆಯಲ್ಲಿ ಆಗ್ತಾ ಇತ್ತು, ಬೆಳಗ್ಗೆ ತಿಂಡಿಗೆ ಏನು ಮಾಡ್ತಿದ್ದೆ ಅದನ್ನೇ ನಾನು ತಿಂತಾ ಇದ್ದೆ. ಬೇರೆಯವ್ರಿಗೆ ಏನು ಮಾಡಿಕೊಡ್ತು ಅದನ್ನೇ ತಿಂತಾ ಇದ್ದೆ. ಮಧ್ಯಾಹ್ನನೂ ಅಷ್ಟೇ, ಇವಾಗ ಬೆಳಗ್ಗೆ ಚಪಾತಿ, ಪೂರಿ, ಇಡ್ಲಿ, ದೋಸೆ ಏನು ಮಾಡ್ತಿದ್ದೋ ಅದನ್ನೇ ನಾನು ತಿಂತಾ ಇದ್ದಿದ್ದು. ಅಲ್ಲಿ ನಾನು ಯಾವುದೇ ರೀತಿಯಿಂದ ಡಯಟ್ ಮಾಡಿಲ್ಲ. ಹಾಗೆ ಜೊತೆಗೆ ಟೀ ಅವಾಯ್ಡ್, ಗ್ರೀನ್ ಟೀಯನ್ನು ಮಾತ್ರ ಇನ್ಕ್ಲೂಡ್ ಮಾಡ್ಕೊಂಡಿದ್ದೆ. ಮಿಲ್ಕ್ ಟೀ ಬಿಟ್ಬಿಟ್ಟು ಗ್ರೀನ್ ಟೀ ತೊಗೊಳ್ತಾ ಇದ್ದೆ. ಆ್ಯಂಡ್ ಮಧ್ಯಾಹ್ನನೂ ಅಷ್ಟೇ, ಮಧ್ಯಾಹ್ನಕ್ಕೆ ಅನ್ನ ಸಾರು ಅಥವಾ ಪಲಾವು, ಚಿತ್ರಾನ್ನ ಏನು ಮಾಡ್ತಿದ್ವಿ ಅದನ್ನೇ ನಾನು ತಿಂತಾ ಇದ್ದಿದ್ದು. ಬಟ್ ಪೋರ್ಷನನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ತಾ ಇದ್ದೆ. ಅಂದರೆ ಪೋರ್ಷನ್ ನಾನು ತಿನ್ನೋ ಅಂಥ ಒಂದು ಕ್ವಾಂಟಿಟಿ, ತುಂಬ ಹೊಟ್ಟೆ ಫುಲ್ ಆಗುವಷ್ಟು ತಿಂತಾ ಇರಲಿಲ್ಲ. ಎಷ್ಟು ಬೇಕು ಅಷ್ಟು, ಓಕೆ ಇಷ್ಟು ಸಾಕು ಅಂತ ಅನಿಸಿದಾಗ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಅಷ್ಟೇ ತಿಂತಾ ಇದ್ದಿದ್ದು. ಹೊಟ್ಟೆ ತುಂಬ ಫುಲ್ ಆಗುವಷ್ಟು ತಿಂತಾ ಇರಲಿಲ್ಲ. ಸೊ ಬೆಳಗ್ಗೆ ಮಧ್ಯಾಹ್ನ ಅಂಥ ಜಾಸ್ತಿ ಏನು ನಾನು ಡಯಟ್ ವಿಷಯಕ್ಕೆ ಹೋಗಿರಲಿಲ್ಲ. ಓನ್ಲಿ ನಾನು ಈವ್ನಿಂಗಲ್ಲಿ, ನೈಟಲ್ಲಿ ತಿನ್ನೋದನ್ನು ಅವಾಯ್ಡ್ ಮಾಡಿದ್ದೆ. ನೈಟ್ ಮಾತ್ರ ನಾನೇನು ಜಾಸ್ತಿ ತಿಂತಾ ಇರಲಿಲ್ಲ. ಬರೀ ಒಂದು ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ ಸ್ಯಾಲಡ್ ಮಾಡ್ಕೊಂಡು ತಿಂತಾ ಇದ್ದೆ, ಅಥವಾ ವೆಜಿಟೇಬಲ್ ಸ್ಯಾಲಡ್, ಆ ಥರ ಒಂದು ಡಿಫ್ರೆಂಟ್ ಆಫ್ ವೆಜಿಟೇಬಲ್ಸನ್ನು ಕಟ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಥರ ಮಾತ್ರ ತಿನ್ನೋಕ್ಕೆ ಶುರು ಮಾಡಿದೆ. ಆ್ಯಂಡ್ ಜೊತೆಗೆ ಹೆಸರು ಕಾಳು ಮೊಳಕೆ ಬರೆಸ್ಕೊಂಡು ಅಥವಾ ಕಾಬೂಲ್ ಚನ ಆಗಿರ್ಬೋದು ಅದನ್ನು ಬೇಯಿಸ್ಬಿಟ್ಟು ಈ ವೆಜಿಟೇಬಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ಫುಲ್ ಅಂತ ಅಲ್ಲ, ಒಂದು ಇಷ್ಟು ಸಾಕು ತಿಂದರೆ ನೈಟ್ಗೆ ಅಂತ ಅನಿಸೋ ಅಷ್ಟು ತಿಂದುಬಿಟ್ಟು ನಿಲ್ಲಿಸ್ಬಿಡ್ತಾ ಇದ್ದೆ. ಸೊ ಅದರಿಂದನೂ ನನಗೆ ತುಂಬ ಹೆಲ್ಪ್ ಆಯಿತು. ಸೊ ತುಂಬ ಕ್ರ್ಯಾಶ್ ಡಯಟ್ ಏನಿಲ್ಲ, ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೆಲ್ಲ ಮಾಡ್ತಾರೆ, ಅದೆಲ್ಲ ನಾನು ಏನೂ ಮಾಡೋಕ್ಕೆ ಹೋಗಿಲ್ಲ. ನಾರ್ಮಲ್ ಆಗಿ ಏನು ತಿಂತಿರೋ ಅದನ್ನೇ ತಿಂದುಬಿಟ್ಟು ನೈಟಲ್ಲಿ ಮಾತ್ರ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತಾ ಬಂದಿದ್ದೆ. ಸೊ ಇದ್ರ ನಂತರ ಬರೀ ಫುಡ್ ಇಂಟೇಕಿಂದ ಫುಡ್ ತಗೊಳ್ಳೋದು ಕಮ್ಮಿ ಮಾಡೋದ್ರಿಂದ ಅಥವಾ ಆ ಥರ ಅದರಿಂದ ವೆಯ್ಟ್ ಲಾಸ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವು ಏನು ತಿಂತೀವೋ, ಏನೇನು ಹೊಟ್ಟೆಗೆ ಹಾಕ್ತೀವೋ ಅದನ್ನೆಲ್ಲನೂ ನಾವು ಎಕ್ಸಸೈಸ್ ಮಾಡೋದ್ರ ಮೂಲಕ ಫ್ಯಾಟ್ ಬರ್ನ್ ಮಾಡಲೇಬೇಕು. ಬೆವರು ಸುರಿಸಿದ್ರೇ ಫ್ಯಾಟ್ ಬರ್ನ್ ಆಗೋದು. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ಯೋಗ ಮಾಡೋದು ಅಂತ ಅಂದ್ಕೊಂಡೆ. ಬಟ್ ಯೋಗ ನನಗೆ ಅಷ್ಟು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಇಮಿಡಿಯೇಟ್ ಆಗಬೇಕಿತ್ತು. ಇಮಿಡಿಯೇಟ್ ಇನ್ ದ ಸೆನ್ಸ್ ನಮಗೆ ಸ್ವಲ್ಪ ಬೇಗ ರೆಡ್ಯೂಸ್ ಆಗಬೇಕು, ಜಾಸ್ತಿ ನಾನು ಟೈಮ್ ತೊಗೋಬಾರ್ದು. ಇಮಿಡಿಯೇಟ್ ಆಗಿ ವಿದಿನ್ ಒಂದು 3-4 ಮಂತ್ಸಲ್ಲಿ ನನಗೆ ಬೇಗ ಇಫೆಕ್ಟ್ ಗೊತ್ತಾಗಬೇಕು ಅಂತ ಇದ್ದಿದ್ದರಿಂದ ನನಗೆ ಆ ಟೈಮಲ್ಲಿ ತುಂಬ ಸೂಕ್ತ ಅಂತ ಅನಿಸಿದ್ದು ನನಗೆ ಕಾರ್ಡಿಯೋ ಎಕ್ಸಸೈಸಸ್ ಮಾತ್ರ. ಯಾಕೆ ಅಂತ ಹೇಳಿದ್ರೆ ಕಾರ್ಡಿಯೋ ಎಕ್ಸಸೈಸಲ್ಲಿ ನಿಮ್ಮ ಹೋಲ್ ಬಾಡಿ ಇನ್ವಾಲ್ವ್ ಆಗುತ್ತೆ. ಬರೀ ಒಂದು ಕೈ ಕಾಲು ಆ ಥರ ಅಲ್ಲ, ಹೋಲ್ ಬಾಡಿ ಇನ್ವಾಲ್ವ್ ಆಗುತ್ತೆ ನಿಮ್ಮದು. ಆವಾಗ ಅದು ನಿಮ್ಮ ಫ್ಯಾಟ್ ರೆಡ್ಯೂಸ್ ಮಾಡೋಕ್ಕೆ, ಕ್ಯಾಲರಿ ಬರ್ನ್ ತುಂಬ ಬೇಗ ಆಗುತ್ತೆ ಕಾರ್ಡಿಯೋ ಎಕ್ಸಸೈಸಲ್ಲಿ. ಸೊ ಹಾಗಾಗಿ ನನಗೆ ಅದು ತುಂಬಾ ಒಳ್ಳೆ ಒಂದು ಆಪ್ಷನ್ ಅಂತ ಅನಿಸ್ಬಿಟ್ಟು ನಾನು ಕಾರ್ಡಿಯೋ ಎಕ್ಸಸೈಸ್ ಮಾಡೋಕ್ಕೆ ಶುರು ಮಾಡಿದೆ. ಇವಾಗ ಜಿಮ್ ಇಕ್ವಿಪ್ಮೆಂಟ್ಸಲ್ಲಿ ಕಾರ್ಡಿಯೋ ಎಕ್ಸಸೈಸ್ ಅಂದರೆ ಇವಾಗ ಟ್ರೆಡ್ಮಿಲ್ ಆಗಿರ್ಬೋದು, ಅದರಲ್ಲಿ ನಿಮ್ಮ ಹೋಲ್ ಬಾಡಿ ಇನ್ವಾಲ್ವ್ ಆಗುತ್ತೆ. ನೀವಿವಾಗ ಟ್ರೆಡ್ಮಿಲಲ್ಲಿ ರನ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಹೋಲ್ ಬಾಡಿ ಇನ್ವಾಲ್ವ್ ಆಗಿರುತ್ತೆ ಅದರಲ್ಲಿ, ಅದಾಗಿರ್ಬೋದು. ಅಥವಾ ಈವನ್ ಸೈಕ್ಲಿಂಗ್ ಆಗಿರ್ಬೋದು. ಆ್ಯಂಡ್ ಹೀಗೆ ಜಾಗ್ ಮಾಡೋದು, ಆಮೇಲೆ ರನ್ನಿಂಗ್ ಮಾಡೋದು, ಸೈಕ್ಲಿಂಗ್ ಮಾಡೋದು, ಹಾಗೆ ಕ್ಲೈಂಬಿಂಗ್, ಸ್ಟೇರ್ಸ್ ಕ್ಲೈಂಬ್ ಮಾಡೋದು, ಮೆಟ್ಲುಗಳು ಹತ್ಕೊಂಡು ಅದೆಲ್ಲ ಎಕ್ಸಸೈಸ್ ಎಲ್ಲ ಮಾಡ್ತಾರೆ. ಸೊ ಅದೆಲ್ಲನೂ ಕಾರ್ಡಿಯೋ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇವಾಗ ಮನೆಯಲ್ಲೇ ಇದ್ಕೊಂಡು ನೀವು ಕಾರ್ಡಿಯೋ ಎಕ್ಸಸೈಸಸ್ ಮಾಡಬೇಕು ಅಂದರೆ ಇವಾಗ ಜಂಪಿಂಗ್ ಜಾಕ್ಸ್ ಅಂತ ಇದೆ, ಅದು ಮಾಡ್ಬೋದು. ಪುಷಪ್ಸ್ ಮಾಡ್ಬೋದು, ಆಮೇಲೆ ಸ್ಕ್ವಾಟ್ಸ್, ಆಮೇಲೆ ಬರ್ಪೀಸ್, ಹಾಗೆ ಮೌಂಟೇನ್ ಕ್ಲೈಂಬರ್, ಆ ಥರದ ತುಂಬ ಎಕ್ಸಸೈಸ್ಗಳಿದೆ. ನೀವು ಇವಾಗ ಗೂಗಲ್ ಮಾಡಿದ್ರೆ ನಿಮಗೆ ಆ ಎಕ್ಸಸೈಸಸ್ ಬಗ್ಗೆ ಒಂದು ಮಾಹಿತಿ ಸಿಗುತ್ತೆ. ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಬೇಸಿಕ್ ಟು ಬಿಗಿನ್ ವಿತ್ ಯಾವ ಥರದ ಒಂದು ಕಾರ್ಡಿಯೋ ಎಕ್ಸಸೈಸಸ್ ನೀವು ಸ್ಟಾರ್ಟ್ ಮಾಡ್ಬೋದು, ಶುರು ಮಾಡ್ತಾ ಇದ್ದೀರಾ ನೀವು ಇವಾಗ ಎಕ್ಸಸೈಸ್ ಮಾಡೋಕ್ಕಂದ್ರೆ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಸ್ಟಾರ್ಟಿಂಗಲ್ಲಿ ದಿನಕ್ಕೆ ಅರ್ಧ ಗಂಟೆ ಅಂದರೆ ಶುರು ಮಾಡಿದಾಗ ಒಂದು 1/4 ಗಂಟೆ ಮಾಡ್ತಿದ್ದೆ. 1/4 ಗಂಟೆ ಮಾಡ್ತಿದ್ದಂಗೆ ಸುಸ್ತಾಗಿ ಬಿಡೋದು, ಆಗ್ತಾನೆ ಇರಲಿಲ್ಲ ಮಾಡೋಕ್ಕೆ, ಆ ಥರ ಆಗಿಬಿಡ್ತಾ ಇತ್ತು. ಆಮೇಲೆ ಹಾಗೆ ಅಭ್ಯಾಸ ಮಾಡ್ತಾ ಒಂದು ಆಮೇಲೆ ಅರ್ಧ ಗಂಟೆ, 3/4 ಗಂಟೆ ಇದೇ ಥರ ಎಕ್ಸಸೈಸ್ ಮಾಡ್ತಾ ಇದ್ದೆ. ಯಾವುದೋ ಒಂದು ಸಾಂಗ್ ಹಾಕೊಳ್ಳೋದು, ನನಗೆ ನಾನೇ ಮೋಟಿವೇಶನ್ ಮಾಡ್ಕೊಳ್ಳೋಕ್ಕೆ. ಅಂದರೆ ಸುಮ್ಮನೆ ಮಾಡಿದ್ರೆ ಏನೋ ಒಂದು ಅದರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಏನೋ ಒಂದು ಒಳ್ಳೆ ಸಾಂಗ್ ಕೇಳ್ಕೊಂಡು, ನಮಗೆ ಇಷ್ಟ ಆಗಿರೋ ಸಾಂಗ್ ಕೇಳ್ಕೊಂಡು, ಒಂದು ಇನ್ಸ್ಪಿರೇಷನಲ್ ಸಾಂಗ್ ಆ ಥರ ಏನಾದ್ರು ಒಂದು ಕೇಳ್ಕೊಂಡು ಮಾಡಿದಾಗ
ಮಾಡಿದಾಗ ನಮಗೆ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ ಒಂದು ಎಕ್ಸಸೈಸ್ ಮಾಡೋಕ್ಕೂ. ಸೊ ನೀವು ಇದೇ ಥರ ಮನೆಯಲ್ಲೇ ಏನೋ ಒಂದು ಮ್ಯೂಸಿಕ್ ಹಾಕ್ಕೊಂಡು ಹೆಡ್ಫೋನ್ ಹಾಕ್ಕೊಂಡು ಎಕ್ಸಸೈಸ್ ಮಾಡಿ, ತುಂಬ ಚೆನ್ನಾಗಿ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಎಕ್ಸಸೈಸ್ ಮಾಡೋಕ್ಕೆ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಎಲ್ಲರ ಬಾಡಿ ಒಂದೇ ಥರ ಇರೋದಿಲ್ಲ. ಇವಾಗ ಎಷ್ಟೊಂದು ಜನ ನನ್ನ ಫ್ರೆಂಡ್ಸೇ ಇದ್ದಾರೆ, ಎಷ್ಟೊಂದು ಜನ ನಾನು ತುಂಬ ಜನರನ್ನು ನೋಡಿದ್ದೀನಿ. ಅವರು ಈವನ್ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ಅವರು ಮುಂಚೆ ಹೆಂಗಿದ್ರು ಹಾಗೆ ಆಗಿ ಇಮಿಡಿಯೇಟಾಗಿ ಕನ್ವರ್ಟ್ ಆಗಿಬಿಡ್ತಾರೆ. ಬಟ್ ಎಲ್ಲರೂ ಅಷ್ಟು ಲಕ್ಕಿ ಇರೋದಿಲ್ಲ. ನನ್ನ ಬಾಡಿ ಟೈಪ್ ಹೆಂಗೆ ಅಂದರೆ ನಾನು ಬೇಗ ವೆಯ್ಟ್ ಗೇನ್ ಆಗ್ತೀನಿ. ಸೊ ನಿಮಗೆ ಗೊತ್ತಿರಬೇಕು ನಿಮ್ಮ ಬಾಡಿ ಟೈಪ್ ಯಾವ ಥರ, ನೀವು ನಿಮ್ಮ ಬಾಡಿ ಯಾವ ಥರ ಕೆಲಸ ಮಾಡುತ್ತೆ, ಏನು ಮಾಡಿದ್ರೆ ಏನಾಗುತ್ತೆ, ಯು ಶುಡ್ ನೋ ದಟ್. ಸೊ ಅದನ್ನು ಫಸ್ಟ್ ತಿಳ್ಕೊಂಡು ಅದ್ರ ಪ್ರಕಾರ ಎಕ್ಸಸೈಸ್ ಮಾಡಿ. ಸೊ ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೇ ಇನ್ಯಾರೋ ಒಬ್ಬರು ನೀವು ದಪ್ಪ ಇದ್ದಾರೆ, ಸ್ವಲ್ಪ ಸಣ್ಣ ಆಗು, ಏನಕ್ಕೆ ಇಷ್ಟು ದಪ್ಪ ಆಗಿದೆಯಾ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ನೀವು ಮಾಡೋಕ್ಕೆ ಹೋಗಬೇಡಿ. ನೀವು ನಿಮಗೋಸ್ಕರ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋಕ್ಕೋಸ್ಕರ, ಅದಕ್ಕೋಸ್ಕರ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಇವಾಗ ನಾನು ಹೇಳ್ತಾ ಇಲ್ಲ ನಾನು ತುಂಬ ಸಣ್ಣ ಇದ್ದೀನಿ, ನಂದು ಪರ್ಫೆಕ್ಟ್ ಇದೆ ಬಾಡಿ ಅಂತ, ನಾನು ಆ ಥರ ಹೇಳ್ತಾ ಇಲ್ಲ. ಬಟ್ ಐ ಆಮ್ ಹ್ಯಾಪಿ. ನಾನು ಹೇಗಿದ್ದೀನೋ ಆ ಒಂದು ನನ್ನ ಏನು ಬಾಡಿ ಇದೆ, ಐ ಆಮ್ ಹ್ಯಾಪಿ ವಿತ್ ಮೈ ಸೆಲ್ಫ್. ನಾನು ಯಾವ ಥರ ಕಾಣಿಸ್ತೀನಿ ಅದಕ್ಕೆ ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನು ಖುಷಿಯಾಗಿರೋದು ಇಂಪಾರ್ಟೆಂಟ್. ಅಂದರೆ ನಿಮಗೆ ನೀವು ಯಾವ ಥರ ಕಾಣಿಸ್ತೀರಾ ಅದರಲ್ಲಿ ನೀವು ಖುಷಿಯಾಗಿದ್ದೀರಾ ಅಂದರೆ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ಯಾವುದೇ ಎಕ್ಸಸೈಸ್ ಬೇಡ, ನಾನು ಹೇಗಿದ್ದೀನೋ ಹಾಗೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅನಿಸಿದ್ರೆ ದಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಯು ಡೋಂಟ್ ಹ್ಯಾವ್ ಟು ಲೂಸ್ ಯುವರ್ ವೆಯ್ಟ್ ಬಿಕಾಸ್ somebody else is saying. ನೀವು ಬೇರೆ ಯಾರೋ ಒಬ್ರು ಹೇಳ್ತಾ ಇದ್ದಾರೆ ಅಂತ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮಗೆ ನೀವು ಬ್ಯೂಟಿಫುಲ್ ಆಗಿ ಕಾಣಬೇಕು, ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಮಾಡಿ. ಆ್ಯಂಡ್ ಕೊನೆಯದಾಗಿ ನಾನೇನು ಹೇಳ್ತೀನಿ ಅಂದರೆ ತುಂಬ ನೀರು ಕುಡೀರಿ. ಯಾವುದೇ ಕಾರಣಕ್ಕೂ ಸ್ಟ್ರೆಸ್ ತೊಗೋಬೇಡಿ. ಅಕಸ್ಮಾತ್ ನಿಮಗೆ ನಿಮ್ಮ ವೆಯ್ಟ್ ಬಗ್ಗೆನೇ ಸ್ಟ್ರೆಸ್ ತಗೋತಾ ಇದ್ದೀರಾ ನೀವು, ಅಂದರೆ ವೆಯ್ಟ್ ಜಾಸ್ತಿ ಇದೆ ಅಂತ ನೀವು ಸ್ಟ್ರೆಸ್ ತೊಗೋತಾ ಇದ್ದೀರಾ ಅಂದರೆ ಸ್ಟ್ರೆಸ್ ತೊಗೊಳ್ಳೋದನ್ನು ಬಿಟ್ಬಿಟ್ಟು ಎಕ್ಸಸೈಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆ ಸ್ಟ್ರೆಸ್ಸನ್ನು ನಿಮ್ಮ ವೆಯ್ಟ್ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಹಾಗೆ ಒಳ್ಳೆ ಡಯಟ್ ಫಾಲೋ ಮಾಡಿ, ಒಳ್ಳೆ ಫುಡ್ ತಿನ್ನಿ. ಜಾಸ್ತಿ ಫ್ಯಾಟ್ ಇರೋವಂಥ ಫುಡ್ ಯಾವಾಗಲೂ ತಿನ್ನಬೇಡಿ ಅಂತ ನಾನು ಹೇಳಲ್ಲ, ಯಾವಾಗಲೂ ತಿನ್ನಬೇಡಿ, ಕಂಟ್ರೋಲಲ್ಲಿ ತಿನ್ನಿ. ಸೊ ನಿಮ್ಮ ವೆಯ್ಟ್ ಕೂಡ ಕಂಟ್ರೋಲಲ್ಲೇ ಇರುತ್ತೆ ಆವಾಗ. ಇನ್ನು ಮುಂದಿನ ವ್ಲಾಗಲ್ಲಿ ನಾನು ಕೆಲವೊಂದು ರೆಸಿಪೀಸ್ ಶೇರ್ ಮಾಡ್ತೀನಿ. ಅಂದರೆ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಈಸಿ ಆಗುವಂಥ ಕೆಲವೊಂದು ರೆಸಿಪಿಗಳು, ಡಯಟಿಂಗಲ್ಲಿರೋರಿಗೆ ಈಸಿ ಆಗುವಂಥ ಕೆಲವೊಂದು ಸ್ಯಾಲಡ್ಸ್ ಆಗಿರ್ಬೋದು, ಆ ಥರದ ಕೆಲವೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಐ ಹೋಪ್ ಈ ಒಂದು ವಿಡಿಯೋದಿಂದ ಎಲ್ರಿಗೆಲ್ಲ ಅಂದ್ರೂ ಕೆಲವ್ರಿಗಾದರೂ ಹೆಲ್ಪ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮತ್ತೆ ಮುಂದೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.